ಆರ್ಎಸ್ಎಸ್ನ ದಕ್ಷಿಣ ಪ್ರಾಂತ ಶಕ್ತಿ ಕೇಂದ್ರ ಸಂಘನಿಕೇತನದಲ್ಲಿ ಆರಾಧಿಸಲ್ಪಡುವ ಗಣೇಶೋತ್ಸವದಲ್ಲಿ ಕ್ರೈಸ್ತ ಸಮುದಾಯದ ಗಣ್ಯರು ಭೇಟಿ ನೀಡಿ ವಿಘ್ನ ನಿವಾರಕನ ಆಶೀರ್ವಾದ ಪಡೆದು ಸೌಹಾರ್ದತೆಯ ಸಂದೇಶ ಸಾರಿದ್ದಾರೆ. ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆ ನೇತೃತ್ವದಲ್ಲಿ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಯ್ ಕ್ಯಾಸ್ಟಲಿನೋ ನೇತೃತ್ವದ ನಿಯೋಗ ಗಣೇಶೋತ್ಸವದಲ್ಲಿ ಭಾಗಿಯಾಯಿತು. ಈ ಸಂದರ್ಭ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಫಲಪುಷ್ಪಗಳನ್ನು ಮುಖಂಡರು ಅರ್ಪಿಸಿ ಪೂಜೆ ಸಲ್ಲಿಸಿದರು. ಆರ್ಎಸ್ಎಸ್ ದಕ್ಷಿಣ ಪ್ರಾಂತ ಸರಸಂಘ ಚಾಲಕ ಡಾಕ್ಟರ್ ವಾಮನ್ ಶೆಣೈ ಅವರು ಗಣ್ಯರನ್ನು ಬರಮಾಡಿಕೊಂಡರು. ಸಂಘನಿಕೇತನದಲ್ಲಿ ಕಳೆದ 76 ವರ್ಷಗಳಿಂದ ಗಣೇಶೋತ್ಸವ ಆಚರಿಸಿಕೊಂಡು ಬರಲಾಗುತ್ತಿದೆ. ಸಂಘನಿಕೇತನದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಗಣೇಶೋತ್ಸವ ಸಂದರ್ಭದಲ್ಲಿ ಪಾದರಕ್ಷೆ ಜೋಡಿಸುವಲ್ಲೂ ಶಿಸ್ತು ಕಂಡುಬಂದಿದೆ. ಅಚ್ಚುಕಟ್ಟಾಗಿ ಸಾಲಾಗಿ ಯಾವುದೇ ಗೊಂದಲಗಳಿಗೆ ಆಸ್ಪದವಿಲ್ಲದೆ ದರ್ಶನಕ್ಕೆ ಬಂದ ಭಕ್ತರು ಪಾದರಕ್ಷೆಗಳನ್ನು ಸಭಾಂಗಣದ ಹೊರಗೆ ಅಚ್ಚುಕಟ್ಟಾಗಿ ಪೇರಿಸಿಟ್ಟಿದ್ದಾರೆ. ಬರೀ ಒಂದು ಧರ್ಮದ ಹಬ್ಬ ಅಲ್ಲ. ಗಣೇಶೋತ್ಸವ ಬರೀ ಒಂದು ಊರಲ್ಲಿ ಒಂದು ರಾಜ್ಯದಲ್ಲಿ ಆಚರಿಸುವ ಹಬ್ಬ ಅಲ್ಲ, ಇದು ಒಂದು ರಾಷ್ಟ್ರೀಯ ಹಬ್ಬ ಅಂತಲೇ ನಾವು ಹೇಳಬೇಕು. ಈ ಗಣೇಶೋತ್ಸವವನ್ನು ಬಹುಶಃ ಬಾಲಗಂಗಾಧರ ತಿಲಕ್ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದು ಪ್ರಾರಂಭಿಸಿದ್ದು, ಜನರನ್ನು ಒಟ್ಟು ಸೇರಿಸಲಿಕ್ಕೆ. ಇದು ಈಗ ಒಂದು ದೊಡ್ಡ ಹಬ್ಬ ಮಾತ್ರ ಅಲ್ಲ, ಒಂದು ದೊಡ್ಡ ಚಳವಳಿಯಾಗಿ ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿ ಈ ಗಣೇಶ ಹಬ್ಬವನ್ನು ನಾವು ಆಚರಿಸ್ತೇವೆ. ಗಣೇಶ ದೇವರು ವಿಘ್ನ ನಿವಾರಕ ದೇವರು ಅಂತಲೇ ಎಲ್ಲರೂ ನಂಬಿದ್ದೇವೆ. ಹಿಂದೂಗಳು ಮಾತ್ರ ಅಲ್ಲ, ಎಲ್ಲ ಧರ್ಮದವರು ಏನಾದರೂ ಕಾರ್ಯ ಪ್ರಾರಂಭ ಮಾಡಬೇಕಾದ್ರೆ, ಪ್ರತ್ಯೇಕವಾಗಿ ಬಿಲ್ಡಿಂಗ್ ಕಟ್ಟಡ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಗಣೇಶ ಪೂಜೆ ಮಾಡಿಯೇ ಪ್ರಾರಂಭ ಮಾಡೋದೊಂದು ರೂಢಿಯಾಗಿದೆ. ಇವತ್ತು ಈ ಸಂಘನಿಕೇತನದಲ್ಲಿ ಪ್ರತಿ ವರ್ಷದಂತೆ ನಾವು ಗಣೇಶೋತ್ಸವದ ಈ ಹಬ್ಬಕ್ಕೆ ಇಲ್ಲಿ ಬಂದಿದ್ದೇವೆ. ಎಲ್ಲ ಹಿಂದೂ ಬಾಂಧವರಿಗೆ ನಾನು ಈ ಅಭಿನಂದನೆ ಸಲ್ಲಿಸಲಿಕ್ಕೆ, ಶುಭಾಶಯ ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ.